ప్రతిభ కారంచి పండ దాదయా కారంచి పండ అవెత్త పెత్తగ ದಿಪ್ಪೇರು ಎಬೆ ಅವು ಕಾರಂಜಿ ಅತ್ತಿ ಅವು ಅರ್ಕಂಜಿ ಅವು ಅತ್ತಿಯ ಪ್ರತಿಭಾ ಕಾರಂಚಿ ಪಂಡ ಪ್ರತಿಭೆನು ತೋಜೋನ ದಿನ ಅವೇ ನಮ್ಮ ಶಾಲೆಡ್ ಆ ಒಂದುಂಡು ಅಂಡ ನಮ್ಮ ಪ್ರತಿಭೆ ಪುನ್ ಗೇಮ್ಸ್ ರತ ಮೂಲೇಪತ್ತುಂಡಲ ಕ್ವಿಜ್ ಆ ಉಂದುವೆ ಆ ಒಂದುಂಡು ಏಪತ್ತುಂಡಲ ಅವೇ ಇನ್ನಿಲ್ಲ ಅವೇ ಬೋರ್ಡಾ ಅಂದಿಯ ಆ ಪಂಡೇನಿ ನಮ್ಮ ಪ್ರೋಗ್ರಾಮ್ ಪೋಪಿನ ಬೊರ್ಚಿ ಓಕೆನಾ? ಓಕೆ ಹೇ ಇಲ್ಲೇನ್ ಮಾಡ್ತಿರೋದು ನೀವು? ಬರಲ್ಲ ಪ್ರೋಗ್ರಾಮ್ಗೆ? ಇಜ್ಜಾ ಬರ್ಪೂಜಿ. ಹೇ ಕನ್ನಡ ಮಾತಾಡಿದ್ದು ಸ್ಕೂಲು. ಇವತ್ತು ಪ್ರತಿಭೆ ತೋರಿಸುದಿನ ಅಲ್ಲ, ಸೊ ಕನ್ನಡ ತುಳು ಎರಡು ಮಾತನಾಡ್ಬೋದು. ಅದ್ಯಾಕೆ? ದಾಯ್ ಪಂಡ ವಿದ್ಯಾ ಕೊರ್ಪುನ ಭಾಷೆ ಕನ್ನಡ ಅಂಡ ನಮ್ಮ ಅಪ್ಪೆ ಭಾಷೆ ತುಳು. ನಿಕ್ಕೊಂಜಿ ವಿಷಯ ಗೊತ್ತಂಡ ನಮ್ಮ ಫಿಸಿಕಲ್ ಟೀಚರ್ ಉಲ್ಲರತ್ತ ಆರೇನ ಇಲ್ಲ ಕೈತಲ್ಲಾರ್ ಅರ್ಡಯಾನಿ ಏಪಲ ತುಳುವೇ ಪಾತೇರ್ನು ಸೊ ಇಂಕ ಪ್ರಾಬ್ಲಮೇ ಇಜ್ಜಿ. ಸರಿ ಸರಿ ಬೇಗ ಬನ್ನಿ. ಸರ್. ಹಾಂ ಹೇಳಿ ಸರ್. ನೀವಿಲ್ಲೆಲ್ಲಿ ಮಾಡ್ತಿದ್ದೀರಾ? ಅಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಸರ್. ಅದು ಮಕ್ಕಳೇನು ಸ್ಕಿಟ್ಟಿಗೆ ಟೇಬಲ್ ಬೇಕು ಹೇಳಿದ್ರು, ಅದಕ್ಕೆ ಬಂದೆ ಸರ್. ಬನ್ನಿ ಸರ್, ಅಲ್ಲಿ ನಿಮ್ಮನ್ನೇ ಕಾಯ್ತಿದ್ದಾರೆ. ಹಾಂ ಸರ್, ಹೋಗು ಹೋಗು. ಹೇ ಎಂಕ್ ಸ್ಪೋರ್ಟ್ಸ್ ಪನ ಮಸ್ತ್ ಇಷ್ಟ. ಯಾನ ನಮ್ಮ ಸ್ಕೂಲ್ ಎಜುಕೇಶನ್ ಬುಡ್ದು ಬೇತದಾರ ಸ್ಪೋರ್ಟ್ಸ್ ಇಜ್ಜತ ಅಂದೆಯ ಎಂಕಲ ಖೋಖೋ ಪಂಡ ಮಸ್ತ್ ಇಷ್ಟ. ಅಂಡ ಬೇತ ಸ್ಕೂಲ್ ದಕ್ಕಲು ಗೊಬ್ಬದಿನ ತೂತ ಯಾನೇ ಇದ್ದ ಮುಟ್ಟ ಗೊಬ್ಬರ ಪೋತುಜಿ. ಹೇ ಏಪತ್ತೊಂಡ ಲಾಕ್ ಇಪ್ಪನ ಡೋರಿ ನೀ ಓಪನ್ ಉಂಡಿಯಾ? ಅಂದಿಯ ಲಾಕ್ ಮಂತ್ ಪಿಟಿ ಸರ್ಡ ಕೊರ್ಕ ಉಂತಿಯ ನಮಕೆಂತೂ ಪ್ರತಿಭಾ ಕಾರಂಜಿ ಪೋರೆ ಇಷ್ಟೇ ಜತ. ನಮ್ಮ ಪ್ರತಿಭಾ ಕಾರಂಜಿ ನೀ ಮೂಲೆ. ಹೇ ಬೊರ್ಚಿಯ ಅಂಚಪುರ ಮನ್ಪುನ ಬೊರ್ಚಿ ಏರಾಂಡಲ್ಲ ಸರ್ ನಕೊಲ್ ಬತ್ತಂಡ ಎಂಕ್ಲೆಗ್ ನೆರುವೇರು. ಹೇ ದಾಲಾಪುಜ ಹೊರ ದಾತೊಂಡು ಪಂತುಕ ಪ್ಲೀಸ್ ಬೊರ್ಚಿಯ ಪೊಕ್ಕಡೆ ಮಾತರ ಗಳೆ ಬೋಡ ದಾಲಾಪುಜಿ ಚೈತನ್ಯ ನಮಕೆಂತೂ ಪ್ರತಿಭಾ ಕಾರಂಜಿ ಪೋರೆ ಇಂಟ್ರೆಸ್ಟ್ ಇಜ್ಜತ. ಸೊ ನಮ್ಮ ಮೂಲೆ ಟೈಮ್ ಪಾಸ್ ಮನ್ಪುಗ ನಿಕ್ಕು ಮೂಲ್ದಾಲ್ ತಿಂಡ ತಿಕ್ಕುಜಿ ನಿಕ್ಕು ಮೂಲ್ ತಿಕ್ಕುನ್ ಧೂಳಾವ. ವಾಟ್ ಆರ್ ಡೂಯಿಂಗ್ ಹಿಯರ್? ಸರ್ ವಾಶ್ರೂಮ್. ಸರಿ ಎಲ್ಲರೂ ಅಲ್ಲಿದ್ದಾರೆ, ಬೇಗ ಬನ್ನಿ. ಓಕೆ ಸರ್. ಏ ಪೋಯ್ಯ ಎಂಕ ಪೋಟಿಗ ಪುಂಡು ಪೋಡಿಗೆ ದಾದಾಯ ಮುಲ್ಪೆರಣ ಸೂಸೈಡ್ ಮಲ್ದೇರ ಮಲ್ದೇರ ಕೇನಿ ಮಲ್ದೇರು ಪಣ್ಣತ್ ನಿನ್ನರ್ದು ಮಲ್ಲ ಭೂತ ಬೋಡ ಇತ್ತ ತೆಲ್ತೇನೆ ಯಾವು ಇತ್ತ ಪಾಲ್ನೆ ದಾದ ಉಳಾಯ್ ಪೋಯ ಬೊರ್ಚ ನನ್ನ ಥಿಂಕ್ ಮಲ್ಪರ ದಾಲೆಜ್ಜಿ ನಮಕಿನಿ ಮೂಲೆ ಟೈಮ್ ಪಾಸ್. ಸೃಷ್ಟಿ ಯಾನ್ ಸೃಷ್ಟಿ ಅತ್ಯ ಯಾನು ದಿಶಾ ಇಂದು ಎಂಚಿನ ಮಾರ ಆಪ್ತ ಮಿತ್ರಡು ಬಾಕಿಲ್ದೆ ತಿಲಕ ಒಂದುಂಡು ಮೂಲು ನಿಜವಾದ್ಲ ಇರಣಲ್ಲ ಸುಸೈಡ್ ಮಲ್ತದಾರ. ಎಲ್ಲ ಪಾತ್ರಕ್ಕೇನೊಚ್ಚಿ ಅಂಚದಲ್ಲಿ ಪಂದು ಮುಲ್ಪ ಲೈಟ್ ಇಚ್ಚ
ಇನ್ನು ಆಮೇಲೆ ಲೈನ್ ಮ್ಯಾನ್ ಆತ ಅರ್ಡ ಒಂಜಿ ಲೈಟ್ ಪಾಡ್ರವನ್ ಶಾಲೆಡ್ ಅಮ್ಮೆನ ಸುದ್ದಿ ಬೋರ್ಡಾ ಬೊರ್ಚ ಬೊಕ ಟೀಚರ್ ಏಪಲ್ದಾಯಿಗ್ ಅಪ್ಪ ನಾನು ಕರೆದುಕೊಂಡು ಬಾ ಅಂದು ಪನ್ಪೇರು ಅವಿ ತಪ್ಪು ಮಲ್ತಂಡ ಮಾತ್ರ ಪನ್ಪೀನಿ ಇತ್ತ ನಮಕ್ ಆ ಜನಕ್ಲ ಪನ್ಪೇರ ಅಂದು ಅಪ್ಪನನ್ನು ಕರೆದುಕೊಂಡು ಬನ್ನಿ ಪಂದು ದಾಯ್ಗ ಇತ್ತ ನಮ್ಮ ಆ ಜನ ತಪ್ಪು ಮಲ್ತೊಂದುಲ್ಲತ ವಿದೌಟ್ ಪರ್ಮಿಷನ್ ಇಡೆ ಬರ್ರೆ ಬಲ್ಲಿ ಅತ ಅಂಚದಲ್ಲ ಅಪ್ಪುಜಿ ಮುಲ್ ದಾದ ಉಂಡು ತೂದು ಪೋಯಿ ಆಂಡ ಈ ಕತ್ತಲೇಡ್ ದಾದ ತೂಪಿನಿ ಡೋಂಟ್ ವರಿ ಇನಿ ಪ್ರತಿಭಾ ಕಾರಂಜತ ಅಂಚ ಮೊಬೈಲ್ ಕಂದೆ ಒಂದು ಒಂದು ಜೆಡ್ಡೆ ಬೇಲೆ ಮಂತ ಸ್ವಿಚ್ ಬೋರ್ಡ್ ಓಲುಂಡನ್ ತೂಲ ಹೇ ಇಂಕ ಮಸ್ತ್ ಪೋಡಿಗೆ ಅಂದುಂಡಿಯಾ ದಾದ ಒಂಜಿ ಸ್ವಿಚ್ ಲಾ ಒಂದಿಜ್ಜಿ ಕರೆಂಟ್ ಬಿಲ್ ಕಟ್ಟದ ಜರ ಮಂಡೆ ನಿನ್ನ ದಾಲಾಪುಜಿ ಬಿಡು ಮೊಬೈಲ್ ಲೈಟ್ ಉಂಡತ ಆಯ್ಟೆ ದಾದ ಉಂಡನ್ ತೂಕ ದಾದ ಕಂತೋಜನಕ್ಕೆ ತೂದು ಬಾರೆ ಆಪುಜಾ ನೆರೊಚ್ಚಿ ಮರ ದುಂಬೆ ಪೋಡಿದೆ ಶ್ರಾವ್ಯ ಆಯ್ತೋಲೆದನ ಗೋಳ್ಳಕೊಂಡಿಯಾ ಹೇ ಪೋಡಿ వచ్చి ಅಂಚದಲ್ಲ ಆಪುಜಿ ನಮ್ಮ ಉಳ್ಳರ್ ಲಾಕ್ ಮಲ್ದತ ಅಂಚೇರೆಗ್ಲ ಡೋರ್ ದೆಪ್ಪರ ಬಂದು ಅಲೆ ಪಿಟಿ ಸರ್ ಬತ್ತಿ ನೀಡೆ ಆಂಡ್ ಎನ್ನ ಪೊಪ್ಪನು ಬರ್ರೆ ಪನ್ಪೇರ ಅಂದು ಎನ್ನ ಪೊಪ್ಪ ಫಸ್ಟೇ ಜೋರು ಮನಿ ಪಂದೆ ಕುಲ್ಲೆಯವರ ನನ ಕುಲ್ ರಾವಂದ್ ಪೋಯ್ ನೀವೆಲ್ಲ ಯಾಕೆ ಇತ್ರ ಒಳಗೆ ಬಂದದ್ದು ಅವು ಸರ್ ಸಾವ್ಯ ನಿಗಲ್ತಾವಲ್ಲ ಬರ್ತೀನಿ ಅವು ಸರ್ ನೆಂಕ್ಲೆ ಪ್ರತಿಭಾ ಕಾರಂಜಿ ಪೋರೆ ಇಷ್ಟ ಇಜ್ಜಿ ಸರ್ ಅಂಚ ಏಪಲ ಕ್ಲೋಸ್ ಇಪ್ಪನ ಡೋರ್ ಇನಿ ಓಪನ್ ಆದಿತ್ತು ಐಕ್ ಉಲಾಯ್ ದಾದುಂಡು ಪಂತು ಎರೆ ಬತ್ತೀನಿ ಮೂಲೇಪತ್ತುಂಡಲ ಕ್ವಿಜ್ ಸ್ಪೀಚ್ ಅವೇ ಉಂಡು ಸರ್ ಎಂಕ್ಲೆ ಕೊಂಚ ಸ್ಪೋರ್ಟ್ಸ್ ಇಪ್ಪೋಡ್ ಗೇಮ್ಸ್ ಇಪ್ಪೋಡ್ ಪಂದ್ ಆಸೆ ಇಜ್ಜೆ ಸರ್ ಅಂಚ ಉಲಾಯ್ ಬತ್ತೂನಾಗ ಒಂದು ಮಾತ ದಾದೆ ಸರ್ ಸರ್ ದಾದಾಂಡ ಸರ್ ನಮ್ಮ ಸ್ಕೂಲ್ ಒಂಜಿ ಸ್ಪೋರ್ಟ್ಸ್ ಇಜ್ಜಿ ಸರ್ ಆಂಡೆ ಒಂದು ಈತ ಪ್ರಶಸ್ತಿ ಒಯ್ಕ ತೆಗಿದೀನಿ ಸರ್ ಎಸ್ ಒಂದು ಸ್ಪೋರ್ಟ್ಸ್ ತೆಗೆದಿನ ಶೀಲ್ಡ್ ನಮ್ಮ ಒಂದೇ ಶಾಲೆ ತೆಗೆದಿನ ಶೀಲ್ಡ್ ಒಂದು 1998 ತಾಲೂಕು ಮಟ್ಟದ ವಾಲಿಬಾಲ್ ಪಂದ್ಯಾಟದ ಫಸ್ಟ್ ಶೀಲ್ಡ್ ಅವಳ ಎನ್ನ ಕೋಚಿಂಗ್ ತೆಗೆದಿನ ಫಸ್ಟ್ ಶೀಲ್ಡ್ ಸೋ ನೈಸ್ ಸರ್ ಒಂದು 1991 ಥ್ರೋಬಾಲ್ ತೆಗೆದಿನ ಫಸ್ಟ್ ಶೀಲ್ಡ್ ಪೊಣ್ಣು ಜೋಕಲು ವೈಕ್ಲ ಕಮಿಜರ್ ಪಂದ್ಯ ತೋಜಾದಿನ ಶೀಲ್ಡ್ ಒಂದು ಕೊಕ್ಕಡು ವಿನ್ನಾದಿನ ಲಾಸ್ಟ್ ಶೀಲ್ಡ್ ಹೌದಾನೆ ಲಾಸ್ಟ್ ಶೀಲ್ಡ್ ಸರ್ ತೈಪಂಡ ಕೊಕ್ಕೋಗು ಬದಿನಿ ಅವೇ ಲಾಸ್ಟ್ ಕೊಕ್ಕೋ ಬಣ್ಣ ದಾದೆ ಸರ್ ಕೊಕ್ಕೋ ಒಂದು ರೆಡ್ ಟೀಮ್ ದನ ಟಾಪಿನ ಗೇಮ್ ಒಂಜೊಂಜು ಟೀಮ್ ವರ್ಮ ಜನ ಸ್ಪೋರ್ಟ್ಸ್ ಮ್ಯಾನ್ ನ ಕ್ಲುಪ್ಪೇರು ಒಂದು ರೆಡ್ ಪೋಲ್ ದನ ಟಾಪಿನ ಗೇಮ್ ಎನ್ಮ ಜನ ಕುಲ್ದುಪ್ಪೇರು ಒರಿ ಎದುರ್ದ ಟೀಮ್ ಔಟ್ ಮಲ್ಪೇರಂದೆ ರೆಡಿ ಆದುಪ್ಪಿ ಎದುರ್ದ ಟೀಮ್ 3 ಜನ ಸುರುಕು ಬರ್ರೆ ಅಕಲ ಔಟ್ ಆಯ್ಯಾಡ ಕೂಡ 3 ಜನ ಇಂಚಿನಿ ಟೈಮ್ ದಲ್ಲ ಕೊಡು ಒಂದು ಗೇಮ್ ಎಂಡ್ ಅಪ್ ಲಾಸ್ಟ್ ಏರ್ನ ಪಾಯಿಂಟ್ ಜಾಸ್ತಿ ಅಂಡ ಅಕಲು ಈ ಗೇಮ್ ದ ವಿನ್ನರ್ ಒಗ್ಗಟ್ಟಿನಲ್ಲಿ ಬಲವಿದೆ ಪಂಪಿನ ಪಾತಿರಗ ಒಂದು ಸೂಟೇಬಲ್ ಗೇಮ್ ವಾವ್ ಸೂಪರ್ ಇಪ್ಪತ್ತ ಗೇಮ್ ಒಂದು ಗೊಬ್ಬದಿನ ಹಾಕೋಣ ಚಾನ್ಸ್ ಅವು ಒಂಜಿ ಶೀಲ್ಡ್ ಅವು ಸರ್
ಸರ್ ನನ್ನ ಮಗ ಇಲ್ಲಿ 100% ಮಾರ್ಕ್ ಬರ್ತಿದ್ದ, ಈಗ 90% ಮಾರ್ಕ್ ಬಂದಿದ್ದಾನೆ. ಇದ್ರ ಅರ್ಥ ಏನ್ ಸರ್? ಯಾವಾಗ ನೋಡಿದ್ರು ಇಲ್ಲಿ ಆಟ ಆಟ ಆಟ. ನಮ್ಗೆ ಇಲ್ಲಿ ಆಟ ಮುಖ್ಯ ಅಲ್ಲ, ಪಾಠ ಮುಖ್ಯ. ನೀವು ಏನ್ ಮಾಡ್ತೀರಿ ಅಂತ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಬರುವಾಗ ನನ್ನ ಮಗ ಇಲ್ಲಿ 100% ಮಾರ್ಕ್ ತೆಗ್ದಿರ್ಬೇಕಷ್ಟೇ. ಬಲಮೆ ಪೋಯ್ವರ ಕಾಲ್ ಪೆರೆ ಬೇಡಿ ನಿಕ್ಕು. ನೋಡ್ರಿ, ಬೇಕಿತ್ತಾ ಇದು? ನೀವು ಸ್ಪೋರ್ಟ್ಸ್ ಅಂತ ಯಾವಾಗಲೂ ಮಕ್ಕಳನ್ನು ಗ್ರೌಂಡಲ್ಲಿ ಆಟ ಆಡಿಸ್ತಾ ಇರ್ತೀರಿ. ಹೌದು, ನಮಗೆ ಪ್ರಶಸ್ತಿ ಬಂದಿದೆ, ಶಾಲೆಗೆ ಒಳ್ಳೆ ಹೆಸರು ಬಂದಿದೆ. ಆದರೆ 100% ತೆಗಿತಾ ಇದ್ದ ಒಬ್ಬ ಸ್ಟೂಡೆಂಟ್ ಅವನಿಗೆ ಇವತ್ತು 90% ಬಂದಿದೆ ಅಂದ್ರೆ ಅವರಿಗೆ ನಾವು ಏನು ಉತ್ತರ ಕೊಡೋದು? ಸರ್, ಎಜುಕೇಶನ್ ಇಂಪಾರ್ಟೆಂಟ್ ಸರಿ, ಅದ್ರ ಜೊತೆ ಅದರ್ ಆಕ್ಟಿವಿಟೀಸ್ ಇದ್ರೆ ಮಕ್ಕಳು ಚುರುಕಾಗ್ತಾರಲ್ವಾ? ನೀವು ಹೇಳ್ತಾ ಇರೋದೇನೋ ಸರಿ, ಆದರೆ ಈಗಿನ ಪೇರೆಂಟ್ಸ್ಗೆ ಬರೀ ಮಾರ್ಕ್ಸ್ ಮಾತ್ರವೇ ಬೇಕಾಗಿರೋದು. ಅವರಿಗೆ ಬೇರೆ ಆಕ್ಟಿವಿಟೀಸ್ ಬೇಕು ಅಂತ ಇಲ್ಲ. ನೀವೊಂದು ಕೆಲಸ ಮಾಡಿ, ಸ್ಪೋರ್ಟ್ಸ್ ಪೀರಿಯಡಲ್ಲೂ ಅವರು ಕ್ಲಾಸ್ ರೂಮಲ್ಲೇ ಇರಲಿ. ಸ್ಪೋರ್ಟ್ಸ್ ಟೈಮಲ್ಲಿ ಅವರಿಗೆ ಎಕ್ಸಾಮ್ಗೆ ಪ್ರಿಪೇರ್ ಮಾಡಲಿಕ್ಕೆ ಅವಕಾಶ ಕೊಡಿ. ಆಟ ಎಲ್ಲ ಕಡಿಮೆ ಮಾಡಿ. ಸರಿ ಸರ್. ಯಾಕೆ, ಏನಾಯ್ತು? ಇನ್ಮೇಲೆ ನಮಗೆ ಗೇಮ್ಸ್ ಇಲ್ವಾ ಸರ್? ನೆಕ್ಸ್ಟ್ ಮಂತ್ ಸ್ಟೇಟ್ ಲೆವೆಲ್ ಕಬಡ್ಡಿ ಕಾಂಪಿಟೇಷನ್ ಇದೆ, ಅದರಲ್ಲೊಂದು ಹೆಸರು ಬರಲಿ, ಆಮೇಲೆ ನೋಡುವ. ತುಲೆ ಇಂಥ ಕಬಡ್ಡಿ ಕಾಂಪಿಟೇಷನ್ ನಂಗೆ ಮಸ್ತ್ ಇಂಪಾರ್ಟೆಂಟ್. ಇನ್ನು ನಿಕ್ಲಾಕಾಯ್ತು ನನ್ನ ದುಂಬು ಬರ್ಪಿನ ಸ್ಪೋರ್ಟ್ಸ್ ಮ್ಯಾನ್ ನಕ್ಲ ಭವಿಷ್ಯ ಉಂಟು. ಯಾನು HM ಪ್ರಾಮಿಸ್ ಮಾಡ್ತಾ ಬೈದೆ ನಮ್ಮ ವಿನ್ನಪ್ಪ ಅಂತ. ಅಂಜು ವೇಳೆ ನಮ್ಮ ಈ ಸಲ ಸೋತಂದಾಂಡ ಸ್ಪೋರ್ಟ್ಸ್ ಮ್ಯಾನ್ ಶಬ್ದನೇ ನಮ್ಮ ಶಾಲೆ ಹಿಡಿச்சு. ಖಂಡಿತ ವಿನ್ನಪ್ಪ ಸರ್. ಆಲ್ ದ ಬೆಸ್ಟ್. GHS ಮತ್ತು ಇನ್ಸೇನ್ ಸ್ಟ್ರೈಕರ್ಸ್ ತಂಡಗಳ ನಡುವೆ ಇವತ್ತಿನ ಕಬಡ್ಡಿ ಪಂದ್ಯಾಟವು ನಡೀತಾ ಇದೆ. ಅತ್ಯುತ್ತಮವಾದ ಮೊದಲಿನ ಸುತ್ತಿನ ವಿರಾಮದ ನಂತರ ಈಗ ಇನ್ಸೇನ್ ಸ್ಟ್ರೈಕರ್ಸ್ ತಂಡದ ಪರವಾಗಿ ಧೀರು ಅವರು ಮೊದಲ ರೈಡ್ಗಾಗಿ ಮುಂದೆ ಬಂದಿದ್ದಾರೆ. ಇಲ್ಲಿ ಸಮಯೋಚಿತ ಆಟ, ಸಂಯಮದಿಂದ ಆಟ ಆಡ್ತಿದ್ದಾರೆ ಧೀರು ಅವರು. ಇಲ್ಲಿ ಒಂದು ಅತ್ಯುತ್ತಮವಾದ ಪಾಯಿಂಟ್ ಅನ್ನು ಗಳಿಸಿದ್ದಾರೆ ಇನ್ಸೇನ್ ಸ್ಟ್ರೈಕರ್ಸ್. ಧೀರು ಅವರ ಕೃಪೆಯಿಂದ ಇಲ್ಲಿಗೆ GHS ಇನ್ಸೇನ್ ಸ್ಟ್ರೈಕರ್ಸ್ 12, GHS 13. GHS ತಂಡದ ಪರವಾಗಿ ಈಗ ಪ್ರಶಾಂತ್ ರವರು ರೈಡ್ಗಾಗಿ ಬಂದಿದ್ದಾರೆ. ಇಲ್ಲಿ ಒಂದು ಅತ್ಯುತ್ತಮವಾದ ಆಟವನ್ನು ಪ್ರದರ್ಶಿಸುತ್ತಿದ್ದಾರೆ ಪ್ರಶಾಂತ್ ರವರು. ಒಳ್ಳೆಯ ರೈಡರ್, ಆದರೆ ಇಲ್ಲಿ ಕ್ಯಾಚ್ ಹಿಡಿದಿದ್ದಾರೆ ಇನ್ಸೇನ್ ಸ್ಟ್ರೈಕರ್ಸ್ ನವರು. ಪ್ರಶಾಂತ್ ಅಂಕವನ್ನು ಪಡೆಯಲು ಅಶಕ್ತರಾಗಿದ್ದಾರೆ. ರೋಹಿತ್ ರವರು ಈಗ ಇನ್ಸೇನ್ ಸ್ಟ್ರೈಕರ್ಸ್ ಪರವಾಗಿ ಈಗ ಒಂದು ಪಾಯಿಂಟ್ ಅನ್ನು ಗಳಿಸಿದ್ದಾರೆ ರೋಹಿತ್ ರವರು. ಇನ್ಸೇನ್ ಸ್ಟ್ರೈಕರ್ಸ್ 14, GHS 13. GHS ತಂಡದ ಗುರು ಅವರು ಒಂದು ಅಂಕವನ್ನು ಗಳಿಸಿದ್ದಾರೆ. ಈಗ ಅಂಕಗಳು ಸಮಬಲವಾಗಿದೆ, 14-14. ಇನ್ಸೇನ್ ಸ್ಟ್ರೈಕರ್ಸ್ GHS ತಂಡ. ಈಗ ಪೃಥ್ವಿ ಅವರು ಇನ್ಸೇನ್ ಸ್ಟ್ರೈಕರ್ಸ್ ರೈಡರ್ ಆಗಿ ಒಂದು ಅಂಕವನ್ನು ಗಳಿಸುವಲ್ಲಿ ವಿಫಲರಾಗಿದ್ದಾರೆ. ಆದ್ದರಿಂದ GHS ತಂಡಕ್ಕೆ 15, ಇನ್ಸೇನ್ ಸ್ಟ್ರೈಕರ್ಸ್ ಅವರನ್ನು ಹಿಂಬಾಲಿಸುತ್ತಾ 14ರಲ್ಲಿ ಈಗ ಒಂದು ಅತ್ಯುತ್ತಮವಾದ ಕ್ಯಾಚ್ ಮಾಡಿ ಈಗ ಸ್ಟ್ರೈಕರ್ಸ್ ಮತ್ತು GHS ಎರಡೂ ತಂಡಗಳು ಸಮಬಲರಾಗಿದ್ದಾರೆ. ಒಂದು ಟೈ ಆಗಿದೆ. ಇದೊಂದು ನಿರ್ಣಾಯಕವಾದ ರೈಡ್ ಆಗಿರುತ್ತದೆ. ಇನ್ಸೇನ್ ಸ್ಟ್ರೈಕರ್ಸ್ ತಂಡದ ಪರವಾಗಿ ಅವರ ಕ್ಯಾಪ್ಟನ್ ರಕ್ಷಿತ್ ರವರು ಮುಂದೆ ಬಂದಿದ್ದಾರೆ ರೈಡ್ ಮಾಡಲು. ನಾಯಕನ ಆಟವನ್ನು ಪ್ರದರ್ಶಿಸಲು ರಕ್ಷಿತ್ ರವರಿಂದ ಸಾಧ್ಯವೇ ಎಂಬುದನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ನೋಡೋಣ. ರಕ್ಷಿತ್ ರವರನ್ನು ಅಲ್ಲಿ ಹಿಡಿದಿದ್ದಾರೆ. ಈ ಪಂದ್ಯಾಟವನ್ನು GHS ತಂಡವು ಗೆದ್ದಿದೆ. GHS ತಂಡವು ಗೆದ್ದಿದೆ. ಸೋತ್ ಬಿಟ್ರಿ ಸರ್. ಸೆಕೆಂಡ್ ಪ್ಲೇಸ್. ನೀವು ಹೇಳಿದ್ದು ಫಸ್ಟ್ ಬರ್ತೇವೆ ಅಂತ. ಇನ್ನು ಮುಂದೆ ಸ್ಪೋರ್ಟ್ಸ್ ಅನ್ನುವ ಮಾತು ಈ ಶಾಲೆಯಲ್ಲಿ ಬರಬಾರ್ದು. ಆನಿದ ದಿನ ಏಪೋಗ್ಲ ಮದ ಪರಾಬುಜಿ ನಾನೇನು ಚಾಯರ್ ಬಲ್ಲಿ ಸರ್. ಎಜುಕೇಷನ್ ದಾತ್ ಸ್ಪೋರ್ಟ್ಸ್ಗಳ ಇಂಪಾರ್ಟೆನ್ಸ್ ಬಂದು ನಮ್ಮ ತೋಜಾವ ಸರ್. ಅಂದ ಸರ್, ಸ್ಪೋರ್ಟ್ಸ್ ಇತ್ತಿನಾತೆ ಎಜುಕೇಷನ್ ಲೆಡ ಮಾರ್ಕ್ಸ್ ತೆಪ್ಪು ಅಂದು ಎಂಕಲ್ ಜೊಜೆ ಪದಕೊರ್ಪ.
ದುಂಬು ಸಾಧನೆ ಮಂತಿನಕ್ಲ ನೆಂಪುಗಾರಿ ಪ್ರಶಸ್ತಿ ಉಂಡು ಸರ್. ಈ ಪ್ರಶಸ್ತಿ ಮಾತ ಸ್ಟೋರ್ ರೂಮ್ ಉಪ್ಪೆರೆ ಬಲ್ಲಿ ಸರ್. ಶೋಕೇಸ್ ದೀಪುಲಕ್ ಎಂಕುಲ್ ಮನ್ಪ ಸರ್. ಆಕ್ಚುಲಿ ಒಂದು ಸ್ಟೋರ್ ರೂಮ್ ಮತ್ತು ಸ್ಪೋರ್ಟ್ಸ್ ರೂಮ್ ಸರ್ ನಾನ ಇಂಚಾರೆ ಬಲ್ಲಿ ಸರ್. ನನ್ನ ಎಂಕುಲ್ ಪಿದಡ್ವೆ ಸರ್. ದೂರ ದುಂಬುದಕ್ಲನ ಸಾಧನೆದ ನೆಂಪುಗಾದುಂದು ಉಂಡು. ನಮ್ಮ ಸಾಧನೆಲ್ಲ ದುಂಬುದಕ್ಲಿಗ ನೆಂಪು ಒರಿಯುಡತೆ ಸರ್. ಪಂಡ ನೆಂಪುಗಾದ ಸಾಧನೆ ಮನ್ಪ ಸರ್. ಎಂಕುಲ್ ನನ್ನ ಪಿದಡ್ವೆ ಸರ್. ಪ್ರೋಗ್ರಾಮ್ ಎಡ್ಡೆ ಮನ್ಪ್ಲೆ ಪ್ರೋಗ್ರಾಮ್ ಗತ್ತು ಸರ್ ಗ್ರೌಂಡ್.